ಸ್ವಾಗತ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನೆಲ್ ಅರೋಮಾ ಆ್ಯಂಡ್ ಮೋರ್ ಫೀಚರಿಂಗ್ ಸೌಮ್ಯ. ನಾನು ಪ್ರತಿ ಶುಕ್ರವಾರ ಈ ಚಾನಲ್ನಲ್ಲಿ ಅಡಿಗೆ ರೆಸಿಪಿಗಳನ್ನು ಹಾಕ್ತಾ ಇರ್ತೀನಿ ಮತ್ತು ಒಮ್ಮೊಮ್ಮೆ ಬುಧವಾರ ಬೋನಸ್ ವೀಡಿಯೋಸ್ ಅಂತ ಹಾಕ್ತಾ ಇರ್ತೀನಿ. ನಾನು ಕನ್ನಡ ಮತ್ತು ತುಳು ಎರಡೂ ಲ್ಯಾಂಗ್ವೇಜ್ನಲ್ಲಿ ವಿಡಿಯೋ ಮಾಡ್ತಿರೋದ್ರಿಂದ ನೀವು ಪ್ಲೇ ಲಿಸ್ಟ್ಗೆ ಹೋಗ್ಬಿಟ್ಟು ಸಗ್ರಿಗೇಟ್ ಮಾಡಿಟ್ಟಿರೋ ರೆಸಿಪೀಸ್ಗಳನ್ನು ಈಸಿಯಾಗಿ ನೋಡ್ಕೋಬಹುದು. ಇದರಲ್ಲಿ ನಾನು ಸ್ವೀಟ್ ರೆಸಿಪೀಸ್, ವೆಜ್, ನಾನ್ ವೆಜ್ ಹಾಗೂ ಜ್ಯೂಸಸ್ ಈಸಿಯಾಗಿ ಮನೆಯಲ್ಲೇ ವಿದೌಟ್ ಓವನ್ ಕೇಕ್ ಮಾಡೋದನ್ನು ಹೇಳ್ಕೊಡ್ತೀನಿ. ಮತ್ತು ನಿಮಗೆ ಯಾವುದಾದ್ರೂ ರೆಸಿಪೀಸ್ ಬೇಕಂತ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಹಾಗೂ ಮಕ್ಕಳಿಗೆ ಇಷ್ಟವಾದ ರೆಸಿಪೀಸ್ಗಳನ್ನು ಕೂಡ ಪೋಸ್ಟ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಹೀಗೆ ಜಾಸ್ತಿ ಪ್ರೀತಿ ತೋರಿಸ್ತಾ ಇರಿ. ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ನೋಡ್ಕೊಂಡು ಬರೋಣ. ಇವತ್ತು ನಾವು ಮನೆಯಲ್ಲಿ ಈಸಿಯಾಗಿ ದೊಣ್ಣೆ ಬಿರಿಯಾನಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಮೊದಲಿಗೆ ಒಂದು ಈರುಳ್ಳಿನ ನುಣ್ಣಗೆ ಸ್ಟ್ರೈಟಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ನಾವು ಇಲ್ಲಿ ಇಬ್ಬರಿಗೆ ಮಾಡೋದ್ರಿಂದ ಚಿಕನ್ನು 400 ಗ್ರಾಮ್ ತೊಗೊಂಡಿದ್ದೀನಿ. ಆಮೇಲೆ ಬಂದುಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನು, ಮೊಟ್ಟೆ 2 ಆಪ್ಷನಲ್ಲು, ಕೊತ್ತಂಬರಿ ಪೌಡರು, ಬಿರಿಯಾನಿ ಪೌಡ್ರ್ ಇದೆ ತೊಗೊಂಡು, ನಾನಿಲ್ಲಿ ಗರಂ ಮಸಾಲೆ ಪೌಡರ್ ತೊಗೊಂಡಿದ್ದೀನಿ, ಸೋಂಪು, ಗಸಗಸೆ, ಎಲೆ, ಚಕ್ಕೆ, 4 ಲವಂಗ, 2 ಏಲಕ್ಕಿ, ಉಳಿದಿದ್ದೆಲ್ಲ 1 ಸ್ಪೂನ್ ತೊಗೊಂಡಿದ್ದೀನಿ. ಆಮೇಲೆ ಬಂದುಬಿಟ್ಟು ಹಸಿ ಪೇಸ್ಟ್ಗೆ ಹಸಿರು ಮೆಣಸಿನ್ಕಾಯಿ 8ರಿಂದ 9, ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಈರುಳ್ಳಿ ಹೆಚ್ಕೊಂಡಿರೋದು, ಲೆಮನ್ನು ಮತ್ತು ಚಕ್ಕೆ ಮತ್ತು ಒಂದು 4 ಲವಂಗ. ಇದು ನೀವು ಬಿರಿಯಾನಿ ರೈಸು, ನಾರ್ಮಲ್ ರೈಸು ತೊಗೋಬೋದು, ನೋ ಪ್ರಾಬ್ಲಮ್. ಆಮೇಲೆ ಜೀರಾ ರೈಸ್ ಯಾವುದಾದ್ರೂ ತೊಗೊಬೋದು. ನಾನಿಲ್ಲಿ ಬಾಣಲೆಯಲ್ಲಿ ಬಿರಿಯಾನಿ ಮಾಡೋದ್ರಿಂದ ಅದಕ್ಕೆ 3ರಿಂದ 4 ಸ್ಪೂನು ಆಯಿಲ್ ತೊಗೊಂಡ್ಬಿಟ್ಟು ಏನೆಲ್ಲ ಇಂಗ್ರೀಡಿಯೆಂಟ್ಸು, ಸೋಂಪು, ಗಸಗಸೆ ಎಲ್ಲ ಇದ್ದಿರೋದನ್ನು ಈ ಥರ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಇದನ್ನು ಲೈಟ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಂಡು ಲೈಟ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಸೈಡಲ್ಲಿ ಯಾವುದೆಲ್ಲ ಗ್ರೀನ್ ಪೇಸ್ಟಿಗೆ ಐಟಮ್ಸ್ ಹೇಳಿದ್ದೀನಲ್ಲ ಅದನ್ನು ಮಿಕ್ಸಿನಲ್ಲಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಇಟ್ಕೊಂಡಿರಿ. ಇದನ್ನು ಈ ಥರ ಲೋ ಫ್ಲೇಮಲ್ಲಿ ಹುರ್ಕೊತಾ ಇರಬೇಕು. ಆಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನ್ ತೊಗೊಂಡಿರೋದನ್ನು ಹಾಕ್ಕೊಳ್ಳಿ. ಅದನ್ನು ಕೂಡ 30 ಸೆಕೆಂಡಿಂದ 1 ನಿಮಿಷವರೆಗೂ ಅದಕ್ಕೆ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೋಬೇಕು. ಆಮೇಲೆ ಫ್ರೈ ಇಂಗ್ರೀಡಿಯೆಂಟ್ಸು, ಬಿರಿಯಾನಿ ಪೌಡರ್ ಇದ್ರೆ ತೊಗೊಳ್ಳಿ. ನಾನಿಲ್ಲಿ ಕೊತ್ತಂಬರಿ ಪೌಡರು ಮತ್ತು ಗರಂ ಮಸಾಲ ಪೌಡರ್ ತೊಗೊಂಡಿದ್ದೀನಿ. ಯಾರ ಹತ್ರ ಆದರೂ ಬಿರಿಯಾನಿ ಪೌಡರ್ ಹ್ಯಾಂಡಿ ಇರಲ್ಲ, ಸೊ ನೀವು ಇದನ್ನು ಯೂಸ್ ಮಾಡ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಬರುತ್ತೆ ಟೇಸ್ಟು. ಇದು ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಂಡ್ಬಿಟ್ಟು ಇದಕ್ಕೆ ಪೇಸ್ಟ್ ಮಾಡ್ಕೊಂಡಿರೋ ಹಸಿ ಪೇಸ್ಟನ್ನು, ಗ್ರೀನ್ ಕಲರ್ ಪೇಸ್ಟನ್ನು ಹಾಕ್ಕೊಂಡು ಇದ್ರದ್ದು ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕಿವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಚಿಕನ್ ಹಾಕ್ಕೊಳ್ಳಿ. ಈ ಚಿಕನ್ನ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು, ಅಕ್ಕಿ ಹಾಕೋದಕ್ಕಿಂತ ಮೊದಲೇ. ಸೊ ಮುಚ್ಚಿಟ್ಬಿಟ್ಟು ಒಂದು 2ರಿಂದ 3 ನಿಮಿಷ ಬೇಯಿಸ್ಕೊಳ್ಳಿ. ನೀವು ಜಾಸ್ತಿ ಚಿಕನ್ನು ಆ್ಯಡ್ ಮಾಡ್ಕೋಬೋದು. ಬಿರಿಯಾನಿನಲ್ಲಿ ಕೆಲವರಿಗೆ ಜಾಸ್ತಿ ಚಿಕನ್ ಇದ್ರೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಸೊ ನಾವಿಲ್ಲಿ ಆಲ್ರೆಡಿ ಹೇಳ್ದಂಗೆ ಇಬ್ಬರಿಗೆ ಮಾಡಿರೋದ್ರಿಂದ ಸ್ವಲ್ಪ ಕಮ್ಮಿ ಚಿಕನ್ನೇ ತೊಗೊಂಡಿದ್ದೀವಿ. ಈ ಥರ ಮುಚ್ಚಿಟ್ಕೊಂಡು ಬೇಯಿಸ್ಕೊಂಡು ಚಿಕನ್ ಹಾಫ್ ಬೆಂದಿದೆ. ಇವಾಗ ಮಸಾಲೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಹಾಗೂ ಬೆಂದಿದೆ. ಈ ಟೈಮಲ್ಲಿ ಅಕ್ಕಿ ಇಟ್ಕೊಂಡಿರೋದನ್ನು ಹಾಕ್ಬಿಡಿ. ಇದು 1 ಅವರ್ ನೆನೆಸ್ಕೊಂಡಿರೋ ಅಕ್ಕಿ ಹಾಕ್ಬಿಟ್ಟು ನೀರು ಹಾಕ್ಕೊಳ್ಳಿ. 1 ಗ್ಲಾಸು ಅಕ್ಕಿ ತೊಗೊಂಡಿದ್ರೆ ಆಲ್ರೆಡಿ ನೀವು ಚಿಕನ್ನು ಮತ್ತು ಪೇಸ್ಟಲ್ಲಿ ನೀರು ಹಾಕಿರೋದ್ರಿಂದ
ಸ್ವಲ್ಪ ನೀರು, ಇವಾಗ 2 ಗ್ಲಾಸ್ ನೀರು ಹಾಕೋದಕ್ಕಿಂತ 1.25 ಗ್ಲಾಸ್ ನೀರು ಹಾಕಿದ್ರೆ ಸಾಕಾಗುತ್ತೆ. ಇವಾಗ ಉಳಿದಿರೋ ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಮೊದಲು ಅರ್ಧ ಸ್ಪೂನ್ ಹಾಕಿದ್ದೆ, ಇವಾಗ 3/4 ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಸ್ಲೋ ಆಗಿ ತಿರುಕೊಳ್ಳಿ, ಇಲ್ಲಾಂದರೆ ಅಕ್ಕಿ ಪುಡಿ ಪುಡಿ ಆಗುತ್ತೆ. ತುಂಬ ಪ್ರೆಷರ್ ಹಾಕಿಬಿಟ್ಟು ಹೋಗಬೇಡಿ. ಇವಾಗ ಇಲ್ಲಿ ಲೆಮನ್ ತೊಗೊಂಡಿದ್ದೀನಿ. ಇದು 1 ಲೆಮನ್ ಜ್ಯೂಸು. ತುಂಬ ದೊಡ್ಡ ಲೆಮನ್ ಆಗಿದ್ದರೆ ಹಾಫ್ ಸಾಕಾಗುತ್ತೆ, ಜಾಸ್ತಿ ಬೇಡ. ಸ್ಲೋ ಆಗಿ ಇನ್ನೊಂದು ಸಲ ತಿರುಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ನೀವು ದಮ್ ಥರನೂ ಮಾಡ್ಬೋದು. ನಾವಿಲ್ಲಿ ನಾರ್ಮಲಾಗಿ ಮುಚ್ಚಿಟ್ಬಿಟ್ಟು ಬೇಯಿಸಿದ್ದೀವಿ. ಮೊಟ್ಟೆ ಆಪ್ಷನಲ್ಲು, ನಾನು ಹಸಿ ಮೊಟ್ಟೆನೇ ಡೈರೆಕ್ಟಾಗಿ ಇಲ್ಲಿ ಇಡ್ತಿದ್ದೀನಿ. ಈಸಿಯಾಗಿ ಸಪ್ರೇಟಾಗಿ ಬೇಯಿಸ್ಕೋಬೇಕಂತೇನಿಲ್ಲ. ನೀವು ಬೇಕಂದರೆ ಸಪ್ರೇಟಾಗಿ ಬೇಯಿಸ್ಕೊಂಡು ಆಮೇಲೆ ಆ್ಯಡ್ ಮಾಡ್ಕೋಬೋದು. ಇವಾಗ ಇದನ್ನು ಮುಚ್ಚಿಟ್ಬಿಟ್ಟು ಒಂದು 15ರಿಂದ 20 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಕ್ಕಿಡಿ. ನಾನಿಲ್ಲೊಂದು ಲವಂಗನ ಇನ್ಸರ್ಟ್ ಮಾಡಿದ್ದೀನಿ, ಏನಕ್ಕಂದರೆ ಅದರದ್ದು ದಮ್ ಹೊರಗಡೆ ಹೋಗುತ್ತಂತ. ಇವಾಗ ಆಗಿದೆ 20 ನಿಮಿಷ, 20ರಿಂದ 25 ನಿಮಿಷ. ನೀವು ನೋಡ್ಬೋದು ಬಿರಿಯಾನಿ ರೆಡಿ ಇದೆ. ಇದನ್ನು ನೀಟಾಗಿ ಸ್ಲೋ ಆಗಿ ತಿರುಗಿಸ್ಕೊಳ್ಳಿ. ಕಡಿಮೆ ಬೆಂದಿದೆ ಅಂತಂದರೆ ಇನ್ನೊಂದು 5 ನಿಮಿಷ ಇಟ್ಟು ಬೇಯಿಸ್ಕೊಂಡ್ರೆ ಬಿರಿಯಾನಿ ರೆಡಿಯಾಗಿರುತ್ತೆ. ವೀಕೆಂಡಲ್ಲಿ ನೀವು ಮನೆಯಲ್ಲಿ ಆರಾಮಾಗಿ ಈ ಬಿರಿಯಾನಿನ ಮಾಡಿಕೊಂಡು ಎಂಜಾಯ್ ಮಾಡ್ಬೋದು. ದಯವಿಟ್ಟು ಈ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ, ಖಂಡಿತವಾಗೂ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.